ಒಂದು ಕಾಲದಲ್ಲಿ ತುಳು ಚಿತ್ರರಂಗದಲ್ಲಿ ವರ್ಷಕ್ಕೆ ಒಂದು ಸಿನಿಮಾ ಬಿಡುಗಡೆಯಾದ್ರೆ ಅದು ದೊಡ್ಡ ಸಂಗತಿಯಾಗಿತ್ತು. ಆದ್ರೆ ಇಂತಹ ತುಳು ಚಿತ್ರರಂಗದಲ್ಲಿ ಇದೀಗ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳು ತೆರೆಗೆ ಅಪ್ಪಳಿಸುತ್ತಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಬಿಡುಗಡೆಯಾದ ತುಳು ಚಿತ್ರಗಳು ಸೂಪರ್ ಹಿಟ್ ಆಗಿ ಇದೀಗ ಪಾರ್ಟ್ 2 ನತ್ತ ತನ್ನ ಚಿತ್ತವನ್ನು ಇಟ್ಟಿದೆ. ಅರ್ಥಾತ್ ಕೋಸ್ಟಲ್ ವುಡ್ ನಲ್ಲಿ ಇದೀಗ ಪಾರ್ಟ್ 2 ಪರ್ವ ಆರಂಭವಾಗಿದೆ. ಅಂದ ಹಾಗೆ ಇತ್ತೀಚೆಗೆ ತೆರೆ ಕಂಡ ಉಮಿಲ್ ಚಿತ್ರ ಪಾರ್ಟ್ 2 ಆಗ್ತಾ ಇದೆ. ಚಿತ್ರದ ಕೊನೆಯಲ್ಲಿ ಉಮಿಲ್ 2ಗೆ ನಾಂದಿ ಹಾಡಲಾಗಿದೆ. ಮೊದಲಾರ್ಧದಲ್ಲಿ ಭಾರಿ ಕುತೂಹಲ ಮೂಡಿಸಿದ ಉಮಿಲ್ ಪಾರ್ಟ್ 2 ನಲ್ಲಿ ಯಾವ ರೀತಿ ಮೂಡಿ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೀಗ ತುಳುನಾಡಿನ ಮಂದಿಯಲ್ಲಿದೆ. ಅಷ್ಟಕ್ಕೂ ಈ ಪಾರ್ಟ್ 2 ಇದೇ ಮೊದಲೇನಲ್ಲ. ಮಾರ್ಚ್ 23, 2018ರಂದು ತೆರೆ ಕಂಡ ಕಿಶೋರ್ ಮೂಡಬಿದ್ರೆ ನಿರ್ದೇಶನದ ಅಪ್ಪೆ ಟೀಚರ್ ಮೊಟ್ಟ ಮೊದಲ ಬಾರಿಗೆ ಪಾರ್ಟ್ 2 ಅನ್ನೋ ಕಾನ್ಸೆಪ್ಟ್ ಅನ್ನು ಕೋಸ್ಟಲ್ ವುಡ್ಗೆ ಪರಿಚಯಿಸಿತು. ಮೊದಲಾರ್ಧದಲ್ಲಿ ಹಾಸ್ಯದ ಜೊತೆಗೆ ಭಯಾನಕತೆಯ ಟಚ್ ಉಳ್ಳ ಅಪ್ಪೆ ಟೀಚರ್ ಕ್ಲೈಮ್ಯಾಕ್ಸ್ ನಲ್ಲಿ ಹಾರರ್ ಸುಳಿವು ನೀಡಿ ಎಂಡಾಗುತ್ತೆ. ವಿಶೇಷ ಏನಪ್ಪಾ ಅಂದ್ರೆ ಈ ಎರಡು ಪಾರ್ಟ್ 2 ಚಿತ್ರದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಉಮೇಶ್ ಮಿಜಾರು. ವಿಶೇಷ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲ ಪಾರ್ಟ್ 2 ಸಿನಿಮಾ ಅಪ್ಪೆ ಟೀಚರ್ ಮತ್ತು ಎರಡನೇ ಪಾರ್ಟ್ 2 ಸಿನಿಮಾ ಉಮಿಲ್ ಇವೆರಡರಲ್ಲೂ ಉಮೇಶ್ ಮಿಜಾರು ಸೆಂಟರ್ ಆಫ್ ಅಟ್ರಾಕ್ಷನ್. ಇಷ್ಟರವರೆಗೆ ಹಾಸ್ಯ ನಟನಾಗಿದ್ದ ಉಮೇಶ್ ಮಿಜಾರು ಉಮಿಲ್ ಚಿತ್ರದ ಮೂಲಕ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಕೋಸ್ಟಲ್ ವುಡ್ಗೆ ಎಂಟ್ರಿ ಕೊಟ್ಟರು. ಇದೀಗ ಬ್ಯಾಕ್ ಟು ಬ್ಯಾಕ್ ಎರಡು ಪಾರ್ಟ್ 2 ಚಿತ್ರಗಳಲ್ಲಿ ಉಮೇಶ್ ಮಿಜಾರು ನಾಯಕ ನಟನಾಗಿ ಮಿಂಚಲಿದ್ದಾರ ಅನ್ನೋ ಪ್ರಶ್ನೆ ಇದೀಗ ತುಳುವರಲ್ಲಿದೆ. ಏನೇ ಇರಲಿ, ಈ ಎರಡು ಚಿತ್ರಗಳಿಂದ ಉಮೇಶ್ ಮಿಜಾರಿಗೆ ಬೇಗ ಬ್ರೇಕ್ ಸಿಗೋದಂತೂ ಸುಳ್ಳಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.